ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅರಿವು ಸಾಲ ಯೋಜನೆ ಹೊಸ ಆದೇಶದ ಲೋಪದೋಷಗಳನ್ನು ಬಗೆಹರಿಸಿ ಹಿಂದಿನಂತೆಯೇ ಮುಂದುವರಿಸಬೇಕು ಎಂದು ಗರ್ಲ್ಸ್ ಇಸ್ಲಾಮಿಕ್ ಸಂಘಟನೆಯ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದೆ. ಸುದ್ದಿಗೋಷ್ಠಿಯಲ್ಲಿಂದು ಜಿಐಒ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಸಂಚಾಲಕಿ ಹಾಗೂ ರಾಜ್ಯ ಸಲಹಾ ಸಮಿತಿಯ ಸದಸ್ಯೆ ಡಾಕ್ಟರ್ ಆಯಿಷಾ ಪಿದಾಪ್ರೋ ಮಾತನಾಡಿ, ಅಧಿಕ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರೇ ಫಲಾನುಭವಿಗಳಾಗಿರುವ ಈ ಯೋಜನೆಯನ್ನು ಪುನಃಸ್ಥಾಪಿಸುವ ಮೂಲಕ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯದ ಜೊತೆಗೆ ಅವರ ಹೆತ್ತವರ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆಗೊಳಿಸಬೇಕು ಎಂದು ಆಗ್ರಹಿಸಿದರು. ಮುಂಚೆ ಎಲ್ಲ ಡೈರೆಕ್ಟ್ ಆನ್ಲೈನ್ ಥ್ರೂ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಾ ಇದ್ರು ಲೋನ್ಗೋಸ್ಕರ, ಆಗ ಹಾಗೆ ಸ್ಯಾಂಕ್ಷನ್ ಆಗ್ತಾ ಇತ್ತು. ಈಗ ಗವರ್ಮೆಂಟ್ ಹೇಳ್ತಾ ಉಂಟು, KMDC ಹೇಳ್ತಾ ಉಂಟು, ನಾವು ಡೈರೆಕ್ಟ್ ಇನ್ಸ್ಟಿಟ್ಯೂಷನ್ ಥ್ರೂ ಮಾತ್ರ ಲೋನ್ ಸ್ಯಾಂಕ್ಷನ್ ಮಾಡ್ತೇವೆ. ನಿಮ್ಮದು ಏನು ಅರ್ಜಿ ಉಂಟು ನೀವು ಇನ್ಸ್ಟಿಟ್ಯೂಷನ್ಗೆ ಕೊಡಬೇಕು, ಇನ್ಸ್ಟಿಟ್ಯೂಷನ್ ಅವರು ನಮಗೆ ಕೊಡ್ತಾರೆ, ಅದರ ಥ್ರೂ ಮಾತ್ರ ನಾವು ಸ್ಯಾಂಕ್ಷನ್ ಮಾಡ್ತೇವೆ ಅಂತ. ಇದರಲ್ಲಿ ಇದು ನೋಡ್ಬೇಕಿದ್ರೆ ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗಿ ಕಾಣ್ತಾ ಉಂಟು. ಮುಂಚೆ ಏನು ಸ್ಟೂಡೆಂಟ್ ಟು ಗವರ್ಮೆಂಟ್ ಡೈರೆಕ್ಟ್ ರಿಲೇಶನ್ಶಿಪ್ ಇತ್ತ, ಡೈರೆಕ್ಟ್ ಕಮ್ಯುನಿಕೇಶನ್ ಇತ್ತ, ಅದು ಇಲ್ಲಿ ಬ್ರೇಕ್ ಆಗ್ತದೆ ಥ್ರೂ ಇನ್ಸ್ಟಿಟ್ಯೂಷನ್ ಹೋಗುವಾಗ. ದೇರ್ ಆರ್ ಚಾನ್ಸಸ್ ದಟ್ ಫ್ಯೂ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಡಿಟೈನ್ಡ್ ಫ್ರಮ್ ಗೆಟಿಂಗ್ ದ ಲೋನ್. ಫ್ಯೂ ಸ್ಟೂಡೆಂಟ್ಸ್ ಅವರ ಅರ್ಜಿ ಗವರ್ಮೆಂಟ್ ತನಕ ತಲುಪದೇ ಇರುವ ಚಾನ್ಸಸ್ ಕೂಡ ಉಂಟು, ಇದರಲ್ಲಿ ಜಾಸ್ತಿಯಾಗಿ ಕಾಣ್ತಾ. ಇದಕ್ಕೆ ನಾವೇನ್ ಹೇಳ್ತೇವೆ ಅಂದ್ರೆ, KMDC ಏನ್ ಮಾಡ್ಬೇಕು, ಮುಂಚೆ ಯಾವ ತರದಲ್ಲಿ ಲೋನ್ ಇತ್ತ, ಮುಂಚೆ ಯಾವ ಪ್ರೊಸೀಜರ್ ಇತ್ತ, ಅದೇ ಪ್ರೊಸೀಜರ್ ಪುನಃ ತರಬೇಕು ಅಂತ. ನಾವು ಸರ್ವೆ ಮಾಡಿದ್ವಿ, ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ದಕ್ಷಿಣ ಕನ್ನಡದ ವತಿಯಿಂದ ಒಂದು ಸರ್ವೆ ಮಾಡಿದ್ವಿ. ಇದರಲ್ಲಿ ನಮ್ಗೆ ಏನು ತಿಳಿದು ಬಂದಿದೆ ಅಂದ್ರೆ, ಗರ್ಲ್ಸ್ ಜಾಸ್ತಿ ಈ ಲೋನ್ಗೆ ಅಪ್ಲೈ ಮಾಡಿ ಅವರು ಜಾಸ್ತಿ ಬೆನಿಫಿಷರೀಸ್ ಇದ್ದಾರೆ. ಮಾತ್ರ ಈಗ ಇದು ಸ್ಟಾಪ್ ಆದ ಕಾರಣ ಗರ್ಲ್ಸ್ಗೆ ಅವರ ಫೀಸ್ ಅನ್ನು ಪೇ ಮಾಡ್ಲಿಕ್ಕೆ ತುಂಬಾ ಕಷ್ಟದಲ್ಲಿದ್ದಾರೆ. ಅವರು ಫೈನಾನ್ಸ್ ಕಂಪನೀಸ್ ಮತ್ತೆ ಚಿನ್ನ ಎಲ್ಲ ಅಡವಿಟ್ಟು ಹಾಗೆಲ್ಲ ಹಣ ಕಲೆಕ್ಟ್ ಮಾಡಿ ಅವರ ಫೀಸ್ ಪೇ ಮಾಡಿದ್ದಾರೆ. ಸೊ ಇದು ತುಂಬಾ ಒಂದು ಬೇಸರದ ಸಂಗತಿಯಾಗಿದೆ. ಗವರ್ಮೆಂಟ್ ಹೀಗೆ ಸ್ಟಾಪ್ ಮಾಡಿದ ಕಾರಣವಾಗಿ ಬೇರೆ 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 ಪ್ರಾಬ್ಲಮ್ ಅಲ್ಲಿ ಸಿಲುಕಿಕೊಂಡಿದ್ದಾರೆ ಹೆತ್ತವರು ಮತ್ತೆ ಸ್ಟೂಡೆಂಟ್ಸ್ ಕೂಡ. ಇನ್ನು ಯುಜಿಸಿ NET ಪರೀಕ್ಷೆಯ ಪ್ರವೇಶ ಪತ್ರ ವಿತರಣೆಯಲ್ಲಿ ವಿಳಂಬವಾಗುತ್ತಿದೆಯಲ್ಲದೆ ವಿದ್ಯಾರ್ಥಿಗಳಿಗೆ ಖಾಸಗಿ ಬಸ್ಗಳಲ್ಲಿ ಕಡಿಮೆ ಶುಲ್ಕದಲ್ಲಿ ಹಾಗೂ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶವನ್ನು ಕಲ್ಪಿಸಬೇಕು ಎಂದು ಜಿಐಒ ಉಳ್ಳಾಲ ಶಾಖೆಯ ಸ್ಥಾನೀಯ ಅಧ್ಯಕ್ಷೆ ಫಾತಿಮಾ ಅಂಜುಮ್ ಹಾಗೂ ಕಾರ್ಯದರ್ಶಿ ಆಶಿಯಾ ನಸ್ಬತ್ ಮನವಿಯನ್ನ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಜಿಐಒ ಮಂಗಳೂರು ಶಾಖೆಯ ಸ್ಥಾನೀಯ ಅಧ್ಯಕ್ಷೆ ಹನೀಫಾ ತೊಫೀಬಾ ಉಪಸ್ಥಿತರಿದ್ದರು. ಶರಸಾಲಿಯನ್ V4 ನ್ಯೂಸ್ ಮಂಗಳೂರು.